ವಿಭಿನ್ನ ಆಲೋಚನೆ ಕಠಿಣ ಪರಿಶ್ರಮದಿಂದ ಸಾಧಿಸಿದ ಕಾರ್ಯ ಯಶಸ್ಸಾಗೋದು ನಿಶ್ಚಿತ. ಹೀಗೆ ವಿಭಿನ್ನವಾಗಿ ಯೋಚಿಸಿ ಹುಟ್ಟುಹಾಕಿದ ಸ್ವ ಉದ್ಯೋಗ ಸಹೋದರರಿಬ್ಬರನ್ನ ಯಶಸ್ಸಿನ ಹತ್ತಿರ ತಂದು ನಿಲ್ಲಿಸಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸವಣೂರಿನ ಸಹೋದರರಿಬ್ಬರ ಯಶಸ್ಸಿನ ಕತೆ. ಅದು ಏನು ಅನ್ನುವಂತಹ ಕುತೂಹಲ ನಿಮಗಿದ್ರೆ ಈ ರಿಪೋರ್ಟ್ ನೋಡಿ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಸ್ವ ಉದ್ಯೋಗದ ಕಡೆಗೆ ಒಲವು ತೋರುತ್ತಿದೆ. ಆದರೆ ಸರಿಯಾದ ಕಾರ್ಯತಂತ್ರ, ವಿಭಿನ್ನ ಆಲೋಚನೆಗಳಿಲ್ಲದೆ ತೊಡಗಿಕೊಂಡ ಉದ್ಯೋಗದಲ್ಲಿ ನಷ್ಟವನ್ನು ಅನುಭವಿಸಿದೆ. ಸ್ವ ಉದ್ಯೋಗದಲ್ಲೂ ಇನ್ನೊಬ್ಬನ ಅನುಕರಣೆಯೇ ಈ ನಷ್ಟಕ್ಕೆ ಕಾರಣ ಎನ್ನಬಹುದಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುಟ್ಟ ಗ್ರಾಮವೊಂದರ ಸಹೋದರರಿಬ್ಬರು ತಮ್ಮ ಸ್ವ ಉದ್ಯೋಗದ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಕೋಟಿಗಟ್ಟಲೆ ಬಂಡವಾಳ ಹಾಕಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ತಯಾರಾಗುವಂತಹ ಪರಿಕರಗಳನ್ನು ತಮ್ಮ ಮನೆಯಲ್ಲಿಯೇ ತಯಾರಿಸುವಲ್ಲಿ ಈ ಯುವಕರು ಯಶಸ್ವಿಯಾಗಿದ್ದಾರೆ. ಸವಣೂರಿನ ಸಹೋದರರಾದ ರೋಷನ್ ಮತ್ತು ಪ್ರಕಾಶ್ ಸ್ವ ಉದ್ಯೋಗದ ಮೂಲಕ ಯಶಸ್ವಿಯಾದ ಯುವಕರಾಗಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಮನೆಗಳಿಗೂ ಅತಿ ಅಗತ್ಯವಾಗಿ ಬೇಕಾಗಿರುವಂತಹ ತಾಮ್ರದ ತಟ್ಟೆ, ತಾಮ್ರದ ಹರಿವಾಣ, ತಾಮ್ರದ ಹಂಡೆಗಳನ್ನು ಈ ಯುವಕರು ಸಣ್ಣ ಸಣ್ಣ ಬಂಡವಾಳ ಹಾಕಿ ಖರೀದಿಸಿದ ಕೈಯಿಂದಲೇ ತಯಾರಿಸಿದ್ದಾರೆ. ಅಲ್ಲದೆ ಕರಾವಳಿಯಲ್ಲಿ ಆಚರಿಸಲ್ಪಡುವ ದೈವಾರಾಧನೆಗೆ ಬೇಕಾದ ಸಲಕರಣೆಗಳನ್ನು ಈ ಯುವಕರು ತಮ್ಮ ಮನೆಯಲ್ಲಿಯೇ ತಯಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯ ಸ್ವ ಉದ್ಯೋಗ ಪರಿಕಲ್ಪನೆ ಅಡಿಯಲ್ಲಿ ಸವಣೂರು ಯುವಕ ಮಂಡಳದ ಸದಸ್ಯರಾಗಿ ಇವರು ಕೆಲಸ ಮಾಡ್ತಾಯಿದ್ರು, ಕಾರ್ಯದರ್ಶಿಯಾಗಿ. ಇದೆಲ್ಲ ನಮ್ಮ ರಾಜ್ಯ ಪ್ರಶಸ್ತಿ ಸವಣೂರು ಯುವಕ ಮಂಡಳ. ಹಾಗೆ ಇವರಿಗೊಂದು ಪ್ರೇರಣೆ ಸಿಕ್ಕಿತ್ತು. ಈ ಪ್ರೇರಣೆ ಇದರಲ್ಲಿ ಇವರು ಪ್ರಧಾನಮಂತ್ರಿ ಸ್ವಜನ ಯೋಜನೆ ಅಡಿಯಲ್ಲಿ ಧರ್ಮಸ್ಥಳಕ್ಕೆ ರೋಡ್ ಸೈಡಲ್ಲಿ ಟ್ರೈನಿಂಗ್ ಪಡೆದು, ಮತ್ತು ಅವರಿಗೆ ನಾವು ಪೇಟೆಯಲ್ಲಿ ಹೋಗಿ ಅಲ್ಲ, ಗ್ರಾಮೀಣ ಭಾಗದಲ್ಲಿ ಸ್ವ ಉದ್ಯೋಗ ಮಾಡಿ ಕೊಡಬೇಕು ಉದ್ದೇಶದಿಂದ ಇವರನ್ನು ಪ್ರೋತ್ಸಾಹಿಸಿ ಪಂಚಾಯತ್ ಅಧ್ಯಕ್ಷರು ಮತ್ತು ರಾಕೇಶ್ ರೈ, ಸುರೇಶ್ ರೈ, ನಾವೆಲ್ಲ ಬೆಂಬಲ ನಿಂತು ಗಿರಿಯನ್ನ ಹಾಗೆ ಇವರನ್ನು ಪ್ರೋತ್ಸಾಹಿಸಿ ಈಗ ಒಂದು 5 ಮಂದಿಗೆ ಸ್ವ ಉದ್ಯೋಗ ಕೊಡುವಷ್ಟು ಮಟ್ಟಿಗೆ ಮಿಟ್ಟಿದೆ. ಈಗಾಗಲೇ ಲಾಕ್ಡೌನ್ನಿಂದಾಗಿ ಸ್ವಲ್ಪ ಹಿನ್ನಡೆ ಆಗಿದೆ. ಈಗಾಗಲೇ ದೇವಸ್ಥಾನ ಮತ್ತು ಅಂಗಡಿಗಳಿಗೆ ಎಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತಂದ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆಯ ಮೂಲಕ 10 ಲಕ್ಷ ರೂಪಾಯಿಗಳ ಸಾಲ ಪಡೆದು ಈ ಸಹೋದರರು ಈ ಪುಟ್ಟ ಉದ್ಯಮವನ್ನು ಆರಂಭಿಸಿದ್ದಾರೆ. ಪ್ರತಿ ಮನೆಗೆ ಅತಿ ಅಗತ್ಯವಾಗಿ ಬೇಕಾದ ಸಾಮಗ್ರಿಗಳನ್ನು ಗ್ರಾಮ ಮಟ್ಟದಲ್ಲೇ ತಯಾರಿಸಲು ಆರಂಭಿಸುವ ಮೂಲಕ ಗ್ರಾಮದ ಜನತೆಗೂ ಈ ಯುವಕರ ಉದ್ಯಮ ಸಹಕಾರಿಯಾಗಿದೆ. ದೈವಾರಾಧನೆಯಿಂದ ಹಿಡಿದು ಪ್ರತಿ ಮನೆಗೂ ಬೇಕಾದ ತಾಮ್ರದ ವಸ್ತುಗಳನ್ನು ತಯಾರಿಸುವ ಮೂಲಕ ಸವಣೂರಿನ ಈ ಸಹೋದರರು ಯಶಸ್ವಿ ಉದ್ಯಮಿಗಳಾಗಿಯೂ ಗುರುತಿಸಿಕೊಂಡಿದ್ದಾರೆ. ನಮಗೆ PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮು, ಕೆನರಾ ಬ್ಯಾಂಕ್ ತಿಂಗಳಾಡಿ ಬ್ರಾಂಚ್, ಇಲ್ಲಿ ಮ್ಯಾನೇಜರ್ ಮತ್ತು ಅಲ್ಲಿಯ ಸಿಬ್ಬಂದಿಗಳು ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮ್ಮ ಸವಣೂರು ಯುವಕ ಮಂಡಲ ಹಾಗೆ ಪಂಚಾಯತ್ ಅಧ್ಯಕ್ಷರಾದ ಇಂದಿರಾ ಮತ್ತು ಎಲ್ಲ ಅಲ್ಲಿಯ ವರ್ಗದವರು ತುಂಬ ಸಹಾಯ ಮಾಡಿದ್ದಾರೆ. ನಾವು ಸ್ಟಾರ್ಟ್ ಮಾಡಿದ್ದು ಜನವರಿಯಲ್ಲಿ, ಇದೇ ವರ್ಷ 2020. ಮುಖ್ಯವಾಗಿ ನಮ್ಮಲ್ಲಿ ಪ್ರೊಡಕ್ಷನ್ ಆಗುವಂಥದ್ದು ನಮ್ಮದು ಮುಖ್ಯ ಇದು ತಾಮ್ರದ್ದು, ಅದೇ ಮುಖ್ಯ ಉದ್ದೇಶ. ಅದರಲ್ಲಿ ತುಂಬ ವೆರೈಟಿ ಇದೆ. ಕೊಡಪಾನ, ಸೇರು, ಆಮೇಲೆ ಸ್ನಾನ ಮಾಡುವಂಥ ದೊಡ್ಡ ದೊಡ್ಡ ಮಂಡೆಗಳು, ಬಾಯ್ಲರ್ ಮಂಡೆ, ಆಮೇಲೆ ಬಫಿಂಗ್ ಪಾಲಿಷ್ ಮಾಡ್ತೇವೆ. ಹಳತ್ತು, ಹಿತ್ತಾಳೆ ಪಾತ್ರೆ, ಆಮೇಲೆ ಬೇರೆ ಯಾವುದಾದ್ರೂ ಐಟಮ್ ಇದ್ದರೆ ಬಫಿಂಗ್ ಮಾಡಿಕೊಡ್ತೇವೆ. ದೇವಗಳದ್ದು ಮೂರ್ತಿ, ಅದರ ಬಫಿಂಗ್, ಮತ್ತು ಏನಾದರೂ ಚಿಕ್ಕ ಚಿಕ್ಕ ವರ್ಕ್ ಇದ್ದರೆ ಅದನ್ನು ಕೂಡ ಮಾಡಿಕೊಡ್ತೇವೆ. ಆಮೇಲೆ ಭೂತದ ಕಟ್ಸಲು ನಾವೇ ತಯಾರು ಮಾಡಿಕೊಡ್ತೇವೆ. ಬೇರೆ ಕಳಾಯಿ ಹಾಕುವಂಥದ್ದು, ಈಗ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅದಕ್ಕೆ ಕಳಾಯಿ ಮುಖ್ಯ, ಬೇಕೇ ಬೇಕು, ಇಲ್ಲಾಂದರೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ಇಲ್ಲಿ ಮಾಡಿಕೊಡ್ತೇವೆ. ಉದ್ಯಮದಲ್ಲೂ ಇನ್ನೊಬ್ಬನ ಅನುಕರಣೆ ಮಾಡುವುದಕ್ಕೆ ಬದಲು ತಮ್ಮದೇ ವಿಭಿನ್ನ ಉದ್ಯಮವನ್ನು ಆರಂಭಿಸಿದ್ದಲ್ಲಿ ಯಶಸ್ಸು ಸಾಧ್ಯ ಎನ್ನುವುದನ್ನು ಈ ಯುವಕರು ತೋರಿಸಿಕೊಟ್ಟಿದ್ದಾರೆ. ಪ್ರವೀಣ್ ವಿಫೋ ನ್ಯೂಸ್, ಪುತ್ತೂರು.